ಕೈರಂಗಳ ಗ್ರಾಮದ ಮೋಂಟುಗೋಳಿ ಅಂಬೇಡ್ಕರ್ ಕಾಲನಿ ತಾದಿಗು ದಿಂಜ ವರ್ಷಲಿರುದು ದುಂಬೆ ಕಾಂಕ್ರೀಟೀಕರಣ ಆವಡಿತ್ತಂಡಲ ತಾಂತ್ರಿಕ ಕಾರಣಲಿರುದು ದುಂಬು ಪಾರ್ದಿತ್ತಂಡು ಈ ರಸ್ತೆ ದಿಂಜ ಪಿರವರಿದಿತ್ತಂಡು ಜನಸಾಮಾನ್ಯರಿಗೆ ಸಗಾಯ ಆಪನ ದೃಷ್ಟಿಡು ಇತ್ತೆ ಶಂಕುಸ್ಥಾಪನದ ಮೂಲಕ ಕಾಂಕ್ರೀಟೀಕರಣಕ್ಕೆ ಚಾಲನೆ ಕೊಡ್ತುನ ಪಂಡದು ವಿಧಾನಸಭೆದ ಪ್ರತಿಪಕ್ಷ ಉಪನಾಯಕರು ಶಾಸಕರು ಯುಟಿ ಖಾದರ್ ತೆರಿಪಾದರು. ಒಂದು ಪ್ರದೇಶ ಕಾಲದಾರಿ ಕೂಡ ಇವತ್ತು ಆಗ್ತದೆ. ಅತ್ಯಂತ ಸಂತೋಷ. ಯಾಕೆ ಮೋಂಟುಗೋಲಿ ಒಂದು ಕೇಂದ್ರ ಪ್ರದೇಶವಾಗಿದ್ದು ಇಲ್ಲಿ ಸುತ್ತಮುತ್ತ ಎಲ್ಲ ರಸ್ತೆ ಕೂಡ ಅಭಿವೃದ್ಧಿಯಾಗಿ ಇದೊಂದು ಮಾತ್ರ ಹಿಂದುಳಿದದ್ದು ಈ ಒಂದು ಪ್ರದೇಶ ಮಾತ್ರ. ಇದಕ್ಕೆ ಇಲ್ಲಿ ಕೂಡ ಇದೊಂದು ಮೂಲಭೂತ ಸೌಕರ್ಯ ಆದರೆ ಸಂಪೂರ್ಣವಾಗಿ ಇವತ್ತು ಅಭಿವೃದ್ಧಿ ಆಗುವಂಥ ವಿಚಾರ. ಅದೇ ರೀತಿ ಇಲ್ಲಿ ಎಲ್ಲ ನಮ್ಮ ಶೋಷಿತ ವರ್ಗ ಮತ್ತು ನಮ್ಮ ಜನಸಾಮಾನ್ಯರು ಇವತ್ತು ನಮ್ಮ BR ಅಂಬೇಡ್ಕರ್ ಕಾಲನಿ ಆಗಿದ್ದನ್ನು ಪರಿವರ್ತಿಸಿದ ಸಂದರ್ಭದಲ್ಲಿ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತಹ BR ಅಂಬೇಡ್ಕರ್ ಇವತ್ತು ಈ ದೇಶದಲ್ಲಿ ಎಲ್ಲರೂ ಕೂಡ ಸಂತೋಷದಿಂದ ಜೀವನ ಮಾಡುತ್ತಿದ್ದರೆ ಅದು BR ಅಂಬೇಡ್ಕರ್ ಬರೆದಂಥ ಸಂವಿಧಾನದಕ್ಕೆ ಪ್ರಮುಖವಾದ ಕಾರಣ. ಇಲ್ಲದ ಯಾರಿಗೂ ಸಂತೋಷವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ರಾಜ್ಯ ಮತ್ತು ಕೇಂದ್ರದಲ್ಲಿ ಅಂಬೇಡ್ಕರ್ ಸಂವಿಧಾನ ಅನುಗುಣವಾಗಿ ಕೆಲಸ ಮಾಡ್ತಿದ್ದೇವೋ ಆಗೆಲ್ಲರಿಗೂ ಕೂಡ ಸವಲತ್ತು ಸಿಗ್ತದೆ. ಅದೇ ಬಹುಶಃ ನಮ್ಮ ಸಿದ್ದರಾಮಯ್ಯರಿದ್ದಾಗ ಸಂವಿಧಾನಕ್ಕೆ ಅನುಗುಣವಾಗಿ ಏನೆಲ್ಲ ಹಕ್ಕು ಯಾರಿಗೆಲ್ಲ ಬರಬೇಕು ಅವ್ರಿಗೆಲ್ಲ ಕೂಡ ಹಕ್ಕನ್ನು ಕೊಡ್ತಾಯಿದ್ರು. ಆಗೆಲ್ಲರೂ ಕೂಡ ಖುಷಿಯಿಂದ ಇದ್ದರು. ಯಾವಾಗ ಅದನ್ನು ಮೀರಿ ಹೋಗ್ತಾರೆ ಅವಾಗ ಯಾರು ಕೂಡ ನೆಮ್ಮದಿಯಿಂದ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಜನಸಾಮಾನ್ಯರ ಹಕ್ಕನ್ನು ಪಡೀಲಿಕ್ಕೆ ಕೂಡ ಆಗೋದಿಲ್ಲ. ಯಾರು ಬಲಿಷ್ಠರಿದ್ದಾನೆ, ಯಾರು ಶ್ರೀಮಂತರಿದ್ದಾನೆ ಅವನ ಹಕ್ಕನ್ನು ತಗೊಂಡು ಬರ್ತಾ ಹೊರತು ಬಡವರು ಮತ್ತು ಶಕ್ತಿ ಇಲ್ಲದವರು ಬಾಕಿಯಾಗುವಂಥ ಕೆಲಸ ಇವತ್ತು ಆಗ್ತದೆ. ಸೊ ಅದ ಕಾರಣ ಈ ಊರಲ್ಲಿ ಕೂಡ ಹೆಸರಿಟ್ಟದಕ್ಕೆ ಬಹುಶಃ ನಾವು ಇವತ್ತು ವಿಶೇಷವಾದ ಅಭಿನಂದನೆ ಶುಭಾಶಯಗಳನ್ನು ಇವತ್ತು ಸಲ್ಲಿಸಿಕೊಂಡು ಆದಷ್ಟು ಬೇಗನೆ ಈ ಕೆಲಸ ಆಗಲಿ ಅಂತ ನಾನು ಸಲ್ಲಿಸಿ ನಮ್ಮ ಜೊತೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಹಿರಿಯ ಸದಸ್ಯರು, ಈ ಊರನ್ನು ನಮ್ಮ ಎಲ್ಲ ಹಿರಿಯರು ಬಹುಶಃ ಇದ್ದಾರೆ. ಬಹುಶಃ ಗುತ್ತಿಗೆದಾರರಾಗಿ ಕೂಡ ಉತ್ತಮ ಗುತ್ತಿಗೆ ಸಂಬಂಧ ಜಲೀಲ್ ಅವರು ಕೂಡ ಇವತ್ತು ಕಾರ್ಯನಿರ್ವಹಿಸ್ತಿದ್ದಾರೆ. ಈ ಊರಿನ ಜನರ ಅಪೇಕ್ಷೆ ಮೇರೆಗೆ ಕ್ವಾಲಿಟಿ ಮತ್ತು ಉತ್ತಮವಾದ ಕೆಲಸ ನಿರ್ವಹಿಸಬೇಕಂದ್ರೆ ನಾನು ಎಲ್ಲ ಬೇಡಿಕೆ ನಾನು ಇವತ್ತು ಬಯಸ್ತೇನೆ. ಕೈರಂಗಳ ಗ್ರಾಮದ ಡಾಕ್ಟರ್ BR ಅಂಬೇಡ್ಕರ್ ಕಾಲನಿ ಬೊಕ್ಕ ಅಡ್ಡತಾದಿದ ಕಾಂಕ್ರೀಟೀಕರಣಕ್ಕೆ ಶಾಸಕರು ಯುಟಿ ಖಾದರ್ ಶನಿವಾರ ಕಾಂಡೆ ಶಿಲಾನ್ಯಾಸ ನಡಪಾಯರು. ಬಾಳೆಪುನಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ರಜಿಯಾ, ಅಹಿಂದ ಜಿಲ್ಲಾ ಅಧ್ಯಕ್ಷರು ಪದ್ಮನಾಭ ನರಿಂಗಾನ, ಸದಸ್ಯರು ಅನ್ಸಾರ್ ಆಸಿಫ್, ಜೌರಾ, ಶರೀಫ್, ಅಂಜಲಿ, ನರಿಂಗಾನ ಗ್ರಾಮ ಪಂಚಾಯತ್ ಸದಸ್ಯರು ಮುರಳೀಧರ್ ಶೆಟ್ಟಿ ಮೋರ್ಲಾ, ಅಬ್ದುಲ್ ರಹಿಮಾನ್ ಚಂದಹಿತ್ಲು, ವಲಯ ಅಧ್ಯಕ್ಷರು ಹನೀಫ್ ಚಂದಹಿತ್ಲು, ಪುಂಡರಿಕಾಕ್ಷ, ಜಮಾತ್ ಅಧ್ಯಕ್ಷರು ಸುಲೇಮಾನ್, ಫಾರೂಕ್, ಮೋಹನ್, ಭಾಗೀರಥಿ, ಆಲಿಕುഞ്ഞി, ಅಫ್ಸಾಲಿ, ಮೋನು, ಅಬ್ಬಾಸ್, ಮೊಹಮ್ಮದ್, ಕೈರಂಗಳ ವಲಯ ಅಧ್ಯಕ್ಷರು ಹೈದರ್ ಕೈರಂಗಳ ಮಾನಾಯ್, ಅಬುಬಕರ್ ಹಾಜಿ ಕೆಪಿ, ಹಮೀದ್, ಅಬ್ಬಾಸ್ ಕಾರ್ಯಕ್ರಮದ ಮುತಾಲಿಕೆಡಿದ್ದಾರೆ. ಸಭೆನೆತ್ಕೊಂದು ಪ್ರಾಸ್ತಾವಿಕವಾದ ಪಾತೆರ್ನ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಜಲೀಲ್ ಮೋಂಟುಗೋಳಿಡು ಸಂತೆ ಮಾರುಕಟ್ಟೆಗೆ ಸಂಬಂಧಿಸಾಯಿನ ಇಲಾಖೆರ್ದು 3 ಲಕ್ಷ ರೂಪಾಯಿ ಅನುದಾನ ಒದಗಾದು ಕೊಡ್ತೇರು. ಮೋಂಟುಗೋಳಿ ಕೈತಳ್ಳು ದಿಂಜ ಸೌಲಭ್ಯ ಕಲ್ಪಿಸಾದಿತದು. ಸೈಟ್ ಪ್ರದೇಶಗೆ 50,000 ಲೀಟರ್ ಸಾಮರ್ಥ್ಯದ ನೀರಿದ ಟ್ಯಾಂಕಿನ ನಿರ್ಮಿಸಾದಿತದು. ಸ್ಥಳೀಯ ಆಟೋ ರಿಕ್ಷಾ ಚಾಲಕನ ಬೇಡಿಕೆ ದಲಕ ಆಟೋ ರಿಕ್ಷಾ ಪಾರ್ಕ್ ನಿರ್ಮಿಸಾಯರೆ ಅನುದಾನ ಒದಗಾದು ಕೊರಿಯರೆ ಶಾಸಕರು ಮನಸ್ಸು ಮಲ್ಪಡು ಪಂಡ ತೆರಿಪಾಯರು. ಈ ಒಂದು ರಸ್ತೆ ಜೊತೆಗೆ ನಾವು ಮೋಂಟುಗೋಳಿ ಪರಿಸರಕ್ಕೆ ಕೇಳಿದ ಯಾವುದನ್ನು ಕೂಡ ಇವತ್ತಿನ ತನಕ ಇಲ್ಲ ಅಂತ ಹೇಳಲಿಲ್ಲ. ನಾವು ಈಗಾಗಲೇ ಒಂದು ಸಣ್ಣ ಮಟ್ಟಿನ ಮಾರುಕಟ್ಟೆಯನ್ನು ಕೇಳಿದೆವು, ಸಂತೆ ಮಾರುಕಟ್ಟೆಯನ್ನು ಕೇಳಿದೆವು. ಸಂತೆ ಮಾರುಕಟ್ಟೆ ಕೂಡ ಒಂದು 3 ಲಕ್ಷ ಅನುದಾನವನ್ನು ಇಲಾಖೆಯ ಮೂಲಕ ಒದಗಿಸಿಕೊಟ್ಟಿದ್ದಾರೆ. ನಮ್ಮೆಲ್ಲ ಊರಿನ ನಾಗರಿಕರ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ, ಅದೇ ರೀತಿ ನಮ್ಮ ಯಾವುದೇ ಬೇಡಿಕೆಗಳಿಗೆ ಇವತ್ತಿನ ತನಕ ಇಲ್ಲ ಅಂತ ಹೇಳಿಲ್ಲ. ಪ್ರತಿಯೊಂದು ನಮ್ಮ ಪದಂಜಾರ ರಸ್ತೆ ಆಗಿರ್ಬೋದು, ಮೋಂಟುಗೋಳಿಯಿಂದ ಪದಂಜಾರ ರಸ್ತೆ ಬಹಳ ಕಿರಿದಾಗಿತ್ತು, ಅದಕ್ಕೆ ಕಾಂಕ್ರೀಟೀಕರಣ. ಮೋಂಟುಗೋಳಿಯಿಂದ ನಮ್ಮ ಕೊಲ್ಲರ ಮೊದಲು ಹೋಗುವಂಥ ರಸ್ತೆಗೆ ಕಾಂಕ್ರೀಟೀಕರಣ. ನಮ್ಮ ಸೈಟು ಒಳಗಡೆ ಇರತಕ್ಕಂಥ ಎಲ್ಲ ಮೂಲೆಗಳಿಗೆ ಕೂಡ ಕಾಂಕ್ರೀಟೀಕರಣ ಆಗಿದೆ. ಅದೇ ರೀತಿ ಕಾಲುದಾರಿಗಳಿಗೆ ಇಂಟರ್ಲಾಕ್ ಆಗಿದೆ. ನಮ್ಮ ಈ SC ಕಾಲೋನಿಗೆ ಸಪ್ರೇಟಾಗಿ ಸರ್ ನಮಗೆ 2 ಸಣ್ಣ ಮಟ್ಟಿನ 2 ವಾಟರ್ ಟ್ಯಾಂಕ್ ಆಗಿದೆ. ಈಗ JJML ಸಪ್ರೇಟಾಗಿ ನಮಗೆ ಇನ್ನೊಂದು ದೊಡ್ಡ ಟ್ಯಾಂಕ್ ಬರಲಿಕ್ಕಿದೆ. ಅದೇ ರೀತಿ ಮಮತಾ ಗಟ್ಟಿಯವರ ಸನ್ಮಾನ್ಯ ಶಾಸಕರ ಶಿಫಾರಸಿನ ಮೇರೆಗೆ ಮಮತಾ ಗಟ್ಟಿಯವರ ಅನುದಾನದಲ್ಲಿ ನಮಗೆ ಸೈಟ್ ಪ್ರದೇಶಕ್ಕೆ 50,000 ಲೀಟರ್ನ ಕುಡಿಯುವ ನೀರಿನ ಟ್ಯಾಂಕ್ ಆಗಿದೆ. ಈಗ ಪ್ರತಿಯೊಂದು ಅನುದಾನಗಳನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ. ಇದರ ಜೊತೆಗೆ ನಮ್ಮೆಲ್ಲರ ಈ ಊರಿನ ನಾಗರಿಕರ ಪರವಾಗಿ ನಮಗೆ ಇನ್ನೊಂದು ಸಣ್ಣ ಮಟ್ಟಿನ ಒಂದು ರಿಕ್ಷಾ ಸ್ಟ್ಯಾಂಡನ್ನು ಒದಗಿಸಿಕೊಡಬೇಕು ಅಂತೇಳಿ ಎಲ್ಲರ ಪರವಾಗಿ ನಾನು ಬೇಡಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಎಲ್ಲದರ ಹಿಂದಿರತಕ್ಕಂಥ ಶಕ್ತಿ ನಮ್ಮ UT ಖಾದರ್ ಅವರು ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರಾಗಿ ಬಂದು ಮತ್ತೆ ಉತ್ತಮ ಮಂತ್ರಿಮಂಡಲದಲ್ಲಿ ಉತ್ತಮವಾಗಿರತಕ್ಕಂಥ ಒಂದು ಸಚಿವ ಸ್ಥಾನವನ್ನು
ಅಲಂಕರಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಗ್ರಹವಾಗಿದೆ. ಖಂಡಿತವಾಗಿ ಕೂಡ ಅದಕ್ಕೆ ಕೆಲವೇ ತಿಂಗಳುಗಳಲ್ಲಿ ಕಾಲ ಕೂಡಿ ಬರಲಿ ಅನ್ನತಕ್ಕಂಥ ಹರಕೆ ಮತ್ತು ಹಾರೈಕೆಯೊಂದಿಗೆ ಮತ್ತೊಮ್ಮೆ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ.